ಯುದ್ಧ ಭೀತಿಯು ಸುತ್ತಿಕೊಂಡಿರುವುದರಿಂದ ಭಾರತದ ಬಡಗಣ ಮತ್ತು ಪಡುವಣ ಭಾಗಗಳಲ್ಲಿ ಇರುವ 32 ವಿಮಾನ ನಿಲ್ದಾಣಗಳ ಕಾರ್ಯಾಚರಣೆ ನಿಲ್ಲಿಸಿರುವುದಾಗಿ ಡಿಜಿಸಿಎ ಪ್ರಕಟಿಸಿದೆ. ಡಿಜಿಸಿಎ ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯವು ಪ್ರಕಟಿಸಿದ ಈ 32 ವಿಮಾನ ನಿಲ್ದಾಣಗಳಲ್ಲಿ ಶ್ರೀನಗರ, ಅಮೃತಸರಗಳು ಸೇರಿವೆ. ಭಾರತದ ಆಪರೇಷನ್ ಸಿಂಧೂರ್ ಯಶಸ್ಸಿನ ಬಳಿಕ ಪಾಕಿಸ್ತಾನವು ಭಾರತದ ಗಡಿ ಭಾಗಗಳಲ್ಲಿ ಗುಂಡಿನ ದಾಳಿ, ಶೆಲ್ ದಾಳಿ ನಡೆಸಿದೆ. ಹಾಗಾಗಿ ನಾಗರಿಕ ವಿಮಾನಗಳ ಹಾರಾಟ ಅಪಾಯಕಾರಿ ಆಗಿರುವುದರಿಂದ ಈ ಕ್ರಮ ಕೈಗೊಂಡಿರುವುದಾಗಿ ಡಿಜಿಸಿಎ ಹೇಳಿದೆ. ವಿಮಾನ ನಿಲ್ದಾಣಗಳ ಕಾರ್ಯಾಚರಣೆ ಸ್ಥಗಿತವು ಮೇ 15ರವರೆಗೆ ಸದ್ಯ ನಿಲ್ಲಿಸಲಾಗಿದ್ದು, ಮತ್ತಷ್ಟು ದಿನ ಮುಂದುವರಿಸುವ ಸಾಧ್ಯತೆ ಇದೆ. ಕಳೆದ ವಾರ ಶ್ರೀನಗರ ಸಹಿತ 24 ವಿಮಾನ ನಿಲ್ದಾಣಗಳ ಕಾರ್ಯಾಚರಣೆಯನ್ನು ಮೇ 10ರವರೆಗೆ ನಿಲ್ಲಿಸಲಾಗಿತ್ತು. ಈಗ ಅದನ್ನು 32 ವಿಮಾನ ನಿಲ್ದಾಣಗಳಿಗೆ ವಿಸ್ತರಿಸಲಾಗಿದೆ ಹಾಗೂ ಅವಧಿಯನ್ನು ಮೇ 15ರವರೆಗೆ ವಿಸ್ತರಿಸಲಾಗಿದೆ. Ajanta Business Center provides comfortable space where work gets done with more ease. A friendly environment means less of stress, more of teamwork. Sir? Every detail at Ajanta is thoughtfully managed, making our work much easier and more enjoyable. When employees work in harmony, it creates an environment where everyone thrives, allowing us to achieve the best of work with maximum effectiveness. Invest in workspaces managed by Vertex. Invest smart. Invest in Mangaluru.